ಸರ್ಕಾರಿ ಬಯಲು ರಂಗಮಂದಿರದ ಆವರಣದ ಗೋಡೆ ಮೇಲೆ ಕಿಡಿಗೇಡಿಗಳು ಅಶ್ಲೀಲ ಬರಹ ಬರೆದ ಘಟನೆ ಉಡುಪಿಯಲ್ಲಿ ನಡೆದಿದೆ. 2 ದಿನಗಳ ಹಿಂದೆ ಕಿಡಿಗೇಡಿಗಳಿಂದ ಈ ಕೃತ್ಯ ನಡೆದಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನಗರದ ಬೀಡಿನಗುಡ್ಡೆಯಲ್ಲಿರುವ ಮಹಾತ್ಮ ಗಾಂಧಿ ಬಯಲು ರಂಗಮಂದಿರದಲ್ಲಿ ಅಶ್ಲೀಲ ಪದದ ಬರಹ ಬರೆದಿದ್ದು ಇದು ನಗರಸಭೆಗೆ ಸೇರಿರುವ ಬಯಲು ರಂಗಮಂದಿರವಾಗಿದೆ ಅಂತ ಹೇಳಲಾಗಿದೆ. ಇದೀಗ ನಗರಸಭೆ ಅಧಿಕಾರಿಗಳಿಂದ ಅಶ್ಲೀಲ ಬರಹ ತೆರವುಗೊಳಿಸುವ ಆದೇಶ ಹೊರಡಿಸಲಾಗಿದ್ದು ಪರಿಣಾಮ ಅಶ್ಲೀಲ ಗೋಡೆ ಬರಹಗಳ ಮೇಲೆ ನಗರಸಭೆ ಅಧಿಕಾರಿಗಳು ಬಿಳಿ ಬಣ್ಣ ಬಳಸಿ ಬರಹ ಅಳಿಸಿ ಹಾಕಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಬರಹ ತೆರವು ಕಾರ್ಯಾಚರಣೆ ಮಾಡಲಾಗಿದೆ. ಅಶ್ಲೀಲ ಬರಹ ಬರೆದ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಓಕೆ, ಈ ಕುರಿತಂತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಉಡುಪಿ ಪ್ರತಿನಿಧಿ ಪ್ರಮೋದ್ ಸುವರ್ಣ ಕಟಪಾಡಿ. ಪ್ರಮೋದ್, ಸರ್ಕಾರಿ ಬಯಲು ರಂಗಮಂದಿರದ ಮೇಲೆ ಕಿಡಿಗೇಡಿಗಳು ಒಂದು ಅಶ್ಲೀಲ ಬರಹ ಬರೆದಿರುವಂತಹ ಘಟನೆ ನಡೆದಿರೋದು. ಈ ಒಂದು ಅಶ್ಲೀಲ ಬರಹಕ್ಕೆ ಈ ರೀತಿ ಬರೆಯೋದಕ್ಕೆ ರೀಸನ್ ಏನಿರಬಹುದು ಪ್ರಮೋದ್? ಮಮತಾ, ಖಂಡಿತ ಈ ಒಂದು ಏನು ಉಡುಪಿಯ ಸರ್ಕಾರಿ ಬಯಲು ರಂಗಮಂಟಪದ ಆವರಣದಲ್ಲಿ ಕಿಡಿಗೇಡಿಗಳು ಒಂದು ಅಶ್ಲೀಲ ಬರಹಗಳನ್ನು ಬರೆಯುವುದು ಗಮನಕ್ಕೆ ಬರ್ತದೆ. ಈ ಒಂದು ಆಗಸ್ಟ್ 15ರಂದು ಈ ಒಂದು ಬಯಲು ಮಂದಿರದಲ್ಲಿ ಉಡುಪಿಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಈ ಒಂದು ಭಾಗದಲ್ಲಿ ಆಚರಿಸಲಾಗ್ತದೆ. ಅಂದ್ರೆ ಇವತ್ತು ಏನು ಈ ಒಂದು ಗೋಡೆಗಳಲ್ಲಿ ಅಶ್ಲೀಲ ಬರಹವನ್ನು ಕಂಡಂತ ಸಾರ್ವಜನಿಕರು ಒಂದು ಪೊಲೀಸರಿಗೆ ಒಂದು ಮಾಹಿತಿಯನ್ನು ನೀಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಏನು ಪರಿಶೀಲನೆ ಮಾಡಿದಾಗ ಅದರಲ್ಲಿ ಏನು ಅಲ್ಲಿ ಕೆಲವು ಬರಹಗಳನ್ನು ಬರೋದು ಕಂಡು ಬರ್ತದೆ. ಅಂದ್ರೆ ಈ ಒಂದು ಏನು ಅಶ್ಲೀಲ ಗೋಡೆ ಮೇಲೆ ಬರಹವನ್ನು ಒಂದು ಬಿಳಿ ಬಣ್ಣದ ಪೈಂಟ್ ಅಲ್ಲಿ ಇದರಲ್ಲಿ ಬರೆಯಲಾಗಿತ್ತು. ಇದಕ್ಕೆ ಈಗ ಸ್ಥಳೀಯ ಏನು ದೂರಿನ ಮೇರೆಗೆ ಈಗ ಅದಕ್ಕೆ ನಗರಾಡಳಿತ ಈಗ ಅದಕ್ಕೆ ಬಣ್ಣವನ್ನು ಹಚ್ಚಿ ಅದನ್ನು ಎಲ್ಲವನ್ನು ಅಲಿಸುವಂತ ಕೆಲಸವನ್ನು ಮಾಡ್ತಾ ಇದೆ. ಅಂದ್ರೆ ಇಲ್ಲಿ ಈ ಒಂದು ಬೀಡಿನಗುಡ್ಡೆ ಪರಿಸರದಲ್ಲಿರುವಂತಹ ಈ ಒಂದು ಬಯಲು ರಂಗಮಂಟಪದಲ್ಲಿ ಏನು ನಾಳ್ದು ನಡೆಯುವಂತಹ ಸ್ವಾತಂತ್ರ್ಯ ದಿನಾಚರಣೆ ಇಲ್ಲಿ ಆಚರಣೆ ಆಗ್ತದೆ. ಅದಕ್ಕೆ ಈಗ ಮೊದಲಾಗಿ ಇದನ್ನು ತೆಗೆಸುವಂತ ಕೆಲಸ ಈಗ ಏನು ನಗರಸಭೆ ಈಗಾಗಲೇ ಮಾಡ್ತಾ ಇದೆ ಅಂತ ಹೇಳ್ಬೋದು ಮಮತಾ. ಓಕೆ, ಈ ಒಂದು ಕೃತ್ಯದ ಬಗ್ಗೆ ನಗರಸಭೆ ಅಧಿಕಾರಿಗಳಿಗೆ ಏನಾದ್ರೂ ಡೌಟ್ಸ್ ಇದೆಯಾ? ಯಾರು ಬರ್ದಿರ್ಬಹುದು, ಯಾರಿರ್ಬಹುದು ಈ ಒಂದು ಕಿಡಿಗೇಡಿಗಳು ಅಂತ? ಖಂಡಿತ ಈ ಒಂದು ಏನು ಬಯಲು ರಂಗಮಂಟಪದ ಗೋಡೆಯಲ್ಲಿ ಅಶ್ಲೀಲವಾದ ಬರಹವನ್ನು ಈಗಾಗಲೇ ಗಮನಿಸಿ ಇದನ್ನು ತೆಗೆಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಏನು ಬರಹದ ಏನು ಕಿಡಿಗೇಡಿಗಳು ಈ ಒಂದು ಬರಹಗಳನ್ನು ಬರೆದಿದ್ದಾರೆ ಅಂತ ಒಂದು ಗೊತ್ತಾಗದ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಏನು ಕ್ರಮ ಕೈಗೊಳ್ಬೇಕು ಎಂಬುದು ಸಾರ್ವಜನಿಕ ಕೂಡ ಆಗ್ರಹ ಆಗಿದೆ. ಅಂದ್ರೆ ಇಲ್ಲಿ ಏನು ಕೆಲವು ಅಕ್ಷರಗಳನ್ನು ಬರೆಯಲಾಗಿತ್ತು, ಈ ಒಂದು ಬಯಲು ರಂಗಮಂಟಪದ ಗೋಡೆ ಮೇಲೆ ಬರೆಯಲಾಗಿದೆ. ಇದರಿಂದ ಆ ಒಂದು ಸೌಂದರ್ಯ ಕೂಡ ಆ ಒಂದು ಏನು ಬಯಲು ರಂಗಮಂಟಪದ ಸೌಂದರ್ಯ ಕೂಡ ಕೆಡಲಾಗಿದೆ ಅಂತ ಹೇಳ್ಬೋದು. ಅದರಿಂದ ಇವತ್ತು ಈ ಒಂದು ನಗರಸಭೆ ಈಗಾಗಲೇ ಇದನ್ನು ಮೊದಲಿಗೆ ಈ ಒಂದು ಬಯಲು ರಂಗಮಂಟಪದ ಗೋಡೆಯಲ್ಲಿ ಏನು ಬರಹಗಳನ್ನು ಬರೆಯಲಾಗಿದೆ ಅದನ್ನು ತೆಗೆಸುವಂತ ಕೆಲಸ ಮಾಡ್ತದೆ. ಮುಂದೆ ಯಾರು ಈ ಒಂದು ಘಟನೆಯಲ್ಲಿ ಭಾಗಿಯಾಗಿದ್ದಾರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಈಗಾಗಲೇ ನಗರಸಭೆಯ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ. ಅಂದ್ರೆ ಈ ಒಂದು ಗೋಡೆಯಲ್ಲಿ ಈಗಾಗಲೇ ಬರೆದಂತಹ ಬರಹಗಳನ್ನು ಎಲ್ಲವನ್ನು ತೆಗೆಸಲಾಗಿದೆ ಅಂತ ಹೇಳ್ಬೋದು ಮಮತಾ. ಓಕೆ, ಥ್ಯಾಂಕ್ ಯು ಪ್ರಮೋದ್ ಮಾಹಿತಿಗಾಗಿ.